ನಮ್ಮ ಕುಟ್ಲ ನಡೆಸುವ ಗೂಡುದೀಪ ಪಂಥವು ನವೆಂಬರ್ 4ರಂದು ಸಂಜೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ನಮ್ಮ ಕುಟ್ಲ ವಾಹಿನಿಯ ನಿರ್ದೇಶಕರಾದ ಹರೀಶ್ ಬಿ ಕರ್ಕೇರ ಅವರು ತಿಳಿಸಿದರು. ತುಳುವೆರೆ ಗೂಡುದೀಪ ಪಂಥವು ಕುದ್ರೋಳಿ ಕ್ಷೇತ್ರವು ನಮ್ಮ ಕುಟ್ಲ ಸಂತವು ಬಲೆ ಬಲೆ ತುಳುವೆರೆ ಗೂಡುದೀಪ ಪಂಥವು ಕುದ್ರೋಳಿ ಕ್ಷೇತ್ರವು ನಮ್ಮ ಕುಟ್ಲ ಸಂತವು ಬಲೆ ಬಲೆ ತುಳುವೆರೆ ಗೂಡುದೀಪ ಪಂಥವು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದೇ ಬರುವ ಆದಿತ್ಯವಾರ 4 ತಾರೀಕರಂದು ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗೂಡುದೀಪ ಸ್ಪರ್ಧೆಯನ್ನು ನಮ್ಮ ಕುಡ್ಲ ತಂಡ ಆಯೋಜಿಸಿದ್ದಾರೆ. ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕು ಹಾಗೂ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರು ಮಾತನಾಡಿ, ಇತ್ತೀಚೆಗೆ ಗೂಡುದೀಪ ರಚನೆಯಲ್ಲಿ ಸೃಜನಶೀಲತೆ ಸೃಷ್ಟಿಯಾಗಿದೆ. ಜನರಿಗೆ ಇಂತಹ ಗೂಡುದೀಪಗಳನ್ನು ಮಾಡಲು ಉತ್ಸಾಹ ಬಂದಿದ್ದು ಈ ಗೂಡುದೀಪ ಸ್ಪರ್ಧೆಗಳಿಂದ ಎಂದರೆ ತಪ್ಪಾಗಲಾರದು. ವರ್ಷದಿಂದ ವರ್ಷಕ್ಕೆ ಈ ಸ್ಪರ್ಧೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರು ಭಾಗವಹಿಸುತ್ತಿದ್ದಾರೆ ಎಂದರು. ಇನ್ನು ಸ್ಪರ್ಧೆಯು ಸಾಂಪ್ರದಾಯಿಕ, ಆಧುನಿಕ ಮತ್ತು ವಿಶೇಷ ಮಾದರಿ ಎನ್ನುವ 3 ವಿಭಾಗದಲ್ಲಿ ನಡೆಯಲಿದೆ ಎಂದು ಹೇಳಿದರು. ಈಗ ಕಾಲ ಬದಲಾದ ಹಾಗೆ ಆಧುನಿಕ ತಂತ್ರಜ್ಞಾನಗಳ ಮೂಲಕವಾಗಿ ಆಧುನಿಕ ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ಈ ಗೂಡುದೀಪಗಳನ್ನು ತಯಾರು ಮಾಡುವುದುಂಟು. ಇತ್ತೀಚೆಗೆ ಅದರಲ್ಲಿ ಒಂದು ರೀತಿಯ ಸೃಜನಶೀಲತೆ ಕೂಡ ಸೃಷ್ಟಿಯಾಗಿದೆ. ಬಹುಶಃ ಅಂತಹ ಒಂದು ಜನರಲ್ಲಿ ಅಂತಹ ಒಂದು ಸಂಸ್ಕೃತಿ ಅಥವಾ ಒಂದು ಉತ್ಸಾಹ ಮೂಡುವುದಕ್ಕೆ ಕಾರಣ ಆದದ್ದು ನಮ್ಮ ಈ ಗೂಡುದೀಪದ ಸ್ಪರ್ಧೆ ಎನ್ನುವುದು ನಮಗೆ ಭಾಳ ಧನ್ಯತೆಯ ಒಂದು ಸಂಗತಿ. ನಾವು 15 ವರ್ಷಗಳ 16 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರುವಂತಹ ಈ ಗೂಡುದೀಪ ಪಂಥ ಇವತ್ತು ಬೇರೆ ಬೇರೆ ಕಡೆ ಸ್ಫೂರ್ತಿಯ ಒಂದು ಸ್ಪರ್ಧೆ ಆಗಿದೆ. ಮಕ್ಕಳು ಸಮೇತ ಗೂಡುದೀಪವನ್ನು ಮಾಡುವಂಥ ಉತ್ಸವವನ್ನು ಶಾಲಾ ಕಾಲೇಜುಗಳಲ್ಲಿ ಮನೆಗಳಲ್ಲಿ ತೋರಿಸ್ತಾರೆ. ತಂದೆ ತಾಯಿಗಳು ಅನಿವಾರ್ಯವಾಗಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಒಂದು ಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ, ನಮ್ಮ ವೀಕ್ಷಕರ ಒತ್ತಾಸೆಯ ಮೇರೆಗೆ ಪ್ರತಿ ವರ್ಷ ಕೂಡ ಇದನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸ್ಪರ್ಧಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 3 ವಿಭಾಗದಲ್ಲಿ ನಾವು ಈ ಗೂಡುದೀಪ ಪಂಥವನ್ನು ಮಾಡ್ತಾ ಇದ್ದೇವೆ. ಒಂದು ಸಾಂಪ್ರದಾಯಿಕ, ಅದು ಹೇಗೆ ನಡೆದು ಬಂತು ಎನ್ನುವಂತಹ ಈ ಅಷ್ಟಕೋಣಗಳ ಮುಖಾಂತರವಾಗಿ ಏನು ನಾವು ಗೂಡುದೀಪವನ್ನು ತಯಾರು ಮಾಡ್ತೇವೆ, ಸಾಂಪ್ರದಾಯಿಕವಾದ ಶೈಲಿ, ಹಿತ್ತಲು ಸಂಸ್ಕೃತಿ ಇದ್ದಂತಹ ಕಾಲದಲ್ಲಿ ಅದನ್ನು ಬೆಳೆಸಬೇಕು ಮತ್ತು ಅದನ್ನು ಉಳಿಸಬೇಕು ಎನ್ನುವ ದೃಷ್ಟಿಯಿಂದ ಸಾಂಪ್ರದಾಯಿಕವಾದದ್ದನ್ನು ಪ್ರಧಾನವಾಗಿ ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ಆಧುನಿಕತೆಯ ಸ್ಪರ್ಶ, ಕಾಲ ಬದಲಾದ ಹಾಗೆ ಈ ಒಂದು ಬದಲಾವಣೆ ಜಗದ ನಿಯಮ ಎನ್ನುವ ಹಾಗೆ ಸೃಜನಶೀಲ ಮನಸ್ಸುಗಳು ಯಾವ ರೀತಿಯಲ್ಲಿ ಅದನ್ನು ಕಂಡುಕೊಳ್ಬಹುದು ಎನ್ನುವುದಕ್ಕೆ ಒಂದು ಅವಕಾಶದ ರೂಪದಲ್ಲಿ ಆಧುನಿಕ ಗೂಡುದೀಪಗಳ ಒಂದು ತಯಾರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಈ ಪ್ರತಿಕೃತಿ ತಯಾರಿ. ಈ ಸಂದರ್ಭ ದಯಾನಂದ ಕಟೀಲು ಅವರು ಮಾತನಾಡಿ, ಸ್ಪರ್ಧೆಯು ಅಪರಾಹ್ನ 2 ಗಂಟೆಗೆ ಪ್ರಾರಂಭವಾಗಲಿದ್ದು ದೇವಸ್ಥಾನದ ಹಿಂಬದಿಯಲ್ಲಿ ಸ್ಪರ್ಧಾರ್ಥಿಗಳಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ನಮ್ಮ ತುಳುವೇರು ಪ್ರಶಸ್ತಿ ಮತ್ತು ಈ ಬಾರಿ ವಿಶೇಷವಾಗಿ ದೇಶ ಸೇವೆಗೈದ ವೀರ ಯೋಧರಿಗೆ ನಮ್ಮ ಕುಡ್ಲ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದೆಂದು ಮಾಹಿತಿ ನೀಡಿದರು. ಕೌತುಕದಲ್ಲಿದ್ದೇವೆ. ಅದಕ್ಕಾಗಿ ಸುಮಾರು 2 ಗಂಟೆಯಿಂದಲೇ ಅಲ್ಲಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿ ಅಲ್ಲಿ ಒಂದು ತಂಡ ಇದೆ. ಆ ತೀರ್ಪುಗಾರ ತಂಡ ಮೊದಲಾಗಿ ಕುಕ್ಕುವಳ್ಳಿ ಹೇಳಿದಂಥ ಯಾವುದು ಸಾಂಪ್ರದಾಯಿಕ, ಆಧುನಿಕ ಎರಡರ ಒಂದು ಬೇರ್ಪಡಿಸಿಕೆ. ಅದ ನಂತರ ದೇವಸ್ಥಾನದ ಹಿಂಭಾಗದಲ್ಲಿ ವಿಶೇಷವಾಗಿ ಈ ಸಲ ಪ್ರತಿಕೃತಿ ಮಾಡೆಲ್ಗಳನ್ನು ಮಾಡುವಂಥ ಸಿದ್ಧತೆಯನ್ನು ಮಾಡಿದ್ದೇವೆ. 5:15 ಗಂಟೆಗೆ ಸರಿಯಾಗಿ ಈ ಸಲ ಆ ಒಂದು ರಿಜಿಸ್ಟ್ರೇಷನನ್ನು ಕ್ಲೋಸ್ ಮಾಡ್ತೇವೆ. ಯಾಕಂದರೆ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ 7 ಗಂಟೆಯವರೆಗೆ 7:15 8 ಗಂಟೆಯವರೆಗೆ ಆ ಗೂಡುದೀಪ ಬರ್ತಾ ಇತ್ತು. ತೀರ್ಪುಗಾರರಿಗೆ ಅದರ ಒಂದು ಮೌಲ್ಯಮಾಪನ ಮಾಡಲಿಕ್ಕೆ ಅಥವಾ ತೀರ್ಪನ್ನು ಕೊಡಲಿಕ್ಕೆ ತುಂಬ ಕಷ್ಟ ಆದ ಕಾರಣ ಮೊನ್ನೆ ಕರ್ಕೇರ ಸಹೋದರ ಉಪಸ್ಥಿತಿಯಲ್ಲಿ ಎಲ್ಲ ಸಂಘಟಕರು ಸೇರಿ ಒಂದು ನಿರ್ಣಯ ಮಾಡಿದ್ದೇವೆ. 5:15ಗೆ ಸರಿಯಾಗಿ ಆ ಗೂಡುದೀಪವನ್ನು ತರುವಂಥ ಯಾರು ಗೂಡುದೀಪ ಮಾಡಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ ತಂದು ಅಲ್ಲಿ ತಮ್ಮ ನೋಂದಣಿಯನ್ನು ಮಾಡುವಂಥ ವ್ಯವಸ್ಥೆಗೆ 5:15 ಗಂಟೆಯನ್ನು ನಿಗದಿಗೊಟ್ಟಿದ್ದೇವೆ. ಅದನ್ನು ದಯವಿಟ್ಟು ಪತ್ರಕರ್ತ ಬಂಧುಗಳು ಅದನ್ನು ತಿಳಿಸಬೇಕಂತ ವಿನಿಸ್ತಾ ಇದ್ದೇನೆ. ಯಾಕಂದರೆ 5:15 ನಂತರ ಬಂದಾಗ ನಮಗೆ ವ್ಯವಸ್ಥೆಗೆ ತೀರ್ಪುಗಾರಿಕೆ ತುಂಬ ತೊಂದರೆ ಆಗುವ ಕಾರಣ ಆ ಒಂದು ನಿಯಮವನ್ನು ಮಾಡಿದ್ದೇವೆ. ಕೂಟ ಮಲ್ಲದೇಶ ಜಾತ್ರೆ ನಾಗಮಂಡಲ ನುಡಿಸಿದಿ ನಡಾವಳಿ ವಿಶ್ವ ಸಮ್ಮೇಳನ. ಆಟ ಕೂಟ ಮಲ್ಲದೇಶ ಜಾತ್ರೆ ನಾಗಮಂಡಲ ನುಡಿ
ನೋಟ ಬಸರುನ ನಮ್ಮ ಪುಟ್ಟ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಎಂಎಸ್ ಕೋಟ್ಯಾನ್, ಸುರೇಶ್ ಬಿ ಕರ್ಕೇರಾ, ಲೀಲಾಕ್ಷ ಬಿ ಕರ್ಕೇರಾ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.